ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಪೈನಾಪಲ್ ತಂದಿದ್ರು ಸಂತೆಯಿಂದ. ಅದಕ್ಕೆ ನಾನು ಅದರದ್ದು ಜ್ಯೂಸ್ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ ನಾನು. ಯಾಕೆಂದರೆ ನನಗೆ ಹೀಗೆ ಜ್ಯೂಸ್ ಹೀಗೆ ತಿನ್ನಲಿಕ್ಕೆ ನಾವು ಮನೆಯಲ್ಲಿ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೆ ಜ್ಯೂಸ್ ಮಾಡಬೇಕಂತೆ. ಅವರಿಗೆ ಹೀಗೆ ತಿಂದರೆ ಅದು ಹಲ್ಲು ಒಂಥರ ಹುಳಿ ಹುಳಿ ಅಲ್ಲ ಸ್ವಲ್ಪ ಅದು, ಹಾಗಾಗಿ ಹಲ್ಲು ಒಂಥರ ಆಗುತ್ತೆ ಅಂತ ಹೇಳ್ತಿದ್ರು. ನನ್ನ ಮಗಳದ್ದು ಬೆಳಗ್ಗಿಂದ ಅದರದ್ದು ಜ್ಯೂಸ್ ಮಾಡಿ 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 ಅಂತ, ಹಾಗಾಗಿ ನಾನು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ಕಟ್ ಮಾಡ್ತಾ ಇದ್ದೇನೆ. ಅವಳೇ ಮಾತಾಡ್ತಾಳೆ ಅಂತೆ, ಜ್ಯೂಸ್ ಮಾಡೋದೆಲ್ಲ ಅವಳೇ ರೆಕಾರ್ಡ್ ಮಾಡಿ ಹೇಳ್ತೇನೆ ಅಂತ ನನಗೆ ಚೊರೆ ಮಾಡ್ತಾ ಇದ್ಲು. ಅವಳು ಮಾತಾಡೋದು ಕರೆಕ್ಟ್ ಕೇಳೋದಿಲ್ಲ, ಒಟ್ಟಾಸಿ ಮಾತಾಡೋದು. ಅದಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ಬಿಡಲಿಲ್ಲ. ನೆಕ್ಸ್ಟ್ ಟೈಮು ಅವಳ ಹತ್ರನೇ ಹೇಳಿಸ್ತೇನೆ. ಎಲ್ಲ ಆಗ್ತಾ ಇದ್ದಲ್ಲ ಸೈಡಲ್ಲಿ. ನೆಕ್ಸ್ಟ್ ಟೈಮು ಅವಳು ಮಾತಾಡೋದು ನಾನು ರೆಕಾರ್ಡ್ ಮಾಡಿಕೆ ಹೇಗೆ ಅಂತ. ಈಗ ಜ್ಯೂಸ್ ಮಾಡಲಿಕ್ಕೆ ಈಗ ಕಟ್ ಮಾಡ್ತಾಯಿದ್ದೆ. ಅದರದ್ದು ಮಿಡ್ಲಿದ್ದು ಸ್ವಲ್ಪ ಗಟ್ಟಿ, ಹಾಗಾಗಿ ಅದನ್ನು ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿಟ್ಟು ಮತ್ತೆ ಲಾಸ್ಟಿಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ನಾನು ಮತ್ತೆ ಮಿಕ್ಸಿಗೆ ಹಾಕ್ತೇನೆ. ಯಾಕೆಂದರೆ ಅದು ಸಣ್ಣ ಆಗಲಿಕ್ಕಿಲ್ಲ, ಅದು ಸ್ವಲ್ಪ ಗಟ್ಟಿ ಅಲ್ಲ ಮಿಡ್ಲಲ್ಲಿ, ಅದಕ್ಕೋಸ್ಕರ. ಆಮೇಲೆ ಎಂತಂದರೆ ನಂದೊಂದು ಫೇಸ್ ಕ್ರೀಮ್ ಇದ್ದು ಬಗ್ಗೆ ನಿಮಗೆ ಹೇಳಲಿಕ್ಕುಂಟು. ಅದನ್ನು ಜ್ಯೂಸ್ ಆದ ನಂತರ ನಾನು ಎಂಥ ವಿಷಯ ಅಂತ ಹೇಳ್ತೇನೆ. ನನಗೇನೆ ಹೇಳಲಿಕ್ಕೆ ಅದು ನಾಚಿಕೆ ಆಗ್ತಾ ಉಂಟು. ಅಷ್ಟು ನನ್ನ ಮೇಲೇ ನನಗೆ ಒಂಥರ ಅಸಹ್ಯ ಆಗ್ತಾ ಉಂಟು. ಅದು ಎಂತ ಅಂತ ನಿಮಗೆ ಹೇಳ್ತೇನೆ. ವಿಡಿಯೋನ ಲಾಸ್ಟ್ ತನಕ ನೋಡಿ, ಎಂತ ಅಂತ ಗೊತ್ತಾಗುತ್ತೆ ನಿಮಗೆ. ಈಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಸಿಹಿ ಇಲ್ಲ, ಸ್ವಲ್ಪ ಹುಳಿ ಉಂಟು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡಿ ತರ್ತೇನೆ ನಾನು. ನೋಡಿ, ಜ್ಯೂಸು ರೆಡಿಯಾಗಿದೆ. ಹೀಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಹೀಗೆ ಜ್ಯೂಸ್ ಮಾಡಿ ಕುಡಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಜ್ಯೂಸ್ ರೆಡಿಯಾಗಿದೆ. ಅಷ್ಟು ಚಿಕ್ಕ ಪೀಸಲ್ಲಿ ಎಷ್ಟು ಜ್ಯೂಸ್ ಆಗಿದೆ. ನೀರು ಮಾಡಲಿಲ್ಲ, ಸ್ವಲ್ಪ ದಪ್ಪನೇ ಉಂಟದು. ಈಗ ನಂದು ಫೇಸ್ ವಾಶಿದ್ದು ಕತೆ ಎಂತ ಗೊತ್ತುಂಟಾ? ಮೊನ್ನೆ ನಾನು ಒಂದು ಫ್ಯಾನ್ಸಿಗೆ ಹೋದೆ ಅರ್ಜೆಂಟಲ್ಲಿ. ಅಲ್ಲಿ ನನಗೆ ಟೈಮ್ ಇರಲಿಲ್ಲ. ನನ್ನ ಗಂಡ ಬೈತಿದ್ರು ಬೇಗ ಬಾ ಅಂತ. ಅದಕ್ಕೋಸ್ಕರ ಅಲ್ಲಿ ಎದುರಲ್ಲಿ ಫೇರ್ ಆ್ಯಂಡ್ ಲವ್ಲಿ ಇತ್ತು, ತಗೊಂಡು ಬಂದೆ. ಅದು ಕ್ರೀಮ್ ಕೊಡಿ ಅಂತ ಹೇಳಿ ತಗೊಂಡು ಸೀದಾ ಬಂದಂದ್ರೆ 2 ದಿನ ನನಗೆ ಉಡುಪಿಗೆಲ್ಲ ಆಚೆ ಈಚೆ ಎಲ್ಲ ಹೋಗ್ಲಿಕ್ಕುಂಟು. ಅದನ್ನೇ ಹಾಕಿ ನಾನು ಫೇಸ್ ಕ್ರೀಮ್ ಹಾಕಿ ಹೋಗುವಾಗ ಅದು ಮುಖಕ್ಕೆ ಹಾಕುವಲ್ಲ ಕೈಯೆಲ್ಲ ಫುಲ್ಲು ಡ್ರೈ ಆಗ್ತಾಯಿತ್ತು. ಇದೆಂಥ ಕ್ರೀಮ್ ಅಂತ ನಾನು ಯೋಚನೆ ಮಾಡಿದೆ. ಒಂದು ವೇಳೆ ಹೊಸತ್ತು ಪ್ರಾಡಕ್ಟ್ ಬಂದಿರ್ಬೋದು ಅಂತ ಅಂದ್ಕೊಂಡೆ ನಾನು. ಮುಖ ಎಲ್ಲ ಫುಲ್ಲು ಹೊರಗೆ ಹೋಗುವಾಗ ಮುಖ ಎಲ್ಲ ನನಗೆ ಉರಿಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಮತ್ತು ನಾನು ಒಂದಿನ ಮನೆಯಲ್ಲಿ ಕೈಗೆ ಹಾಕಿ ಕೈ ತೊಳೆಯುತ್ತೇನೆ. ಕೈ ಫುಲ್ಲು ನೊರೆ ಬರ್ತಾ ಉಂಟು. ಮತ್ತು ಓಡಿ ಹೋಗಿ ಕ್ರೀಮನ್ನು ನೋಡಿದೆ ನಾನು. ಎಂತ ಇದು ನೋಡುವ, ಏನೋ ಫೇಸ್ ವಾಶ ಏನಂತ ನೋಡುವ ಅಂತ ನೋಡಿದರೆ ಅದರಲ್ಲಿ ಫೇಸ್ ವಾಶ್ ಅಂತ ಬರ್ದಿತ್ತು. ನನಗೆ ನಾಚಿಕೆಯಲ್ಲಿ ಎಂತೆಲ್ಲ ಗೊತ್ತುಂಟ, ನಾನು ಅದನ್ನು ಎಲ್ಲೆಲ್ಲ ಹಾಕ್ಕೊಂಡು ಓಡಾಡಿದ್ದೇನೆ. ನನಗೆ ಮುಖ ಎಲ್ಲ ಅದು ಹಾಕಿದ ನಂತರ ಉಂಟಲ್ಲ, ಮುಖ ಎಲ್ಲ ಉಡುಪಿಗೆಲ್ಲ ಹೋಗುವಾಗ ಉರಿ ಬರ್ತಾ ಇತ್ತು. ಅದರ ಮೇಲೆ ಪೌಡರೆಲ್ಲ ಹಾಕಿದ್ದೆಲ್ಲ ಒಂಥರ ಏನೋ ಕಂಫರ್ಟಬಲೇ ಇರಲಿಲ್ಲ, ಒಂಥರ ಉರಿ ಎಲ್ಲ ಬರ್ತಿತ್ತು. ನೋಡಿ, ಅಷ್ಟು ಸ್ವಲ್ಪ ಕ್ರೀಮಲ್ಲಿ ಎಷ್ಟು ಹೊರೆ ಬರ್ತಾ ಉಂಟು. ನಾನು ಎಷ್ಟು ಹಾಕ್ಕೊಂಡು ಹೋಗಿದ್ದೇನೆ. ನನಗೇ ಆಮೇಲೆ ತುಂಬ ಶೇಮ್ ಆಗ್ತಾ ಉಂಟು. ಅದು ಫೇಸ್ ಕ್ರೀಮ್ ಹಾಕಿದ ನಂತರ ನೋಡಿ, ನನ್ನ ಮುಖದಲ್ಲೆಲ್ಲ ಅಲ್ಲಲ್ಲಿ ಎಲ್ಲ ಕೀಲಿ ಸ್ಕಿನ್ನು ಹೋಗಿ ಪಿಂಪಲ್ ಆಗಿದೆ. ಹಾಗೆ ನಂದು ಫೇಸ್ ವಾಶಿದ್ದು ಕತೆ ನನಗೆ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಉಂಟು. ಅದನ್ನು ಓದಲೂ ಇಲ್ಲ, ಎಂತ ಇಲ್ಲ. ಅದು ಫೇರ್ ಆ್ಯಂಡ್ ಲವ್ಲಿ ಅಂತ ತಗೊಂಡು ಬಂದದ್ದು ನಾನು. ಹೀಗೆ ನಂದು ಫೇಸ್ ಕ್ರೀಮಿದ್ದು ಕತೆ. ಈಗ ನಂದು ತಮ್ಮಂದು ಮಗ ಮಾತಾಡ್ತಾನೆ ನೋಡಿ. ಅವನು ಐಸ್ ಕ್ರೀಮ್ ಕೊಡ್ತೇನಂತ ಹೇಳಿದರೆ ರೈಮ್ಸ್ ಎಲ್ಲ ಹೇಳ್ತಾನೆ. ಹೇಗೆ ಹೇಳ್ತಾನೆ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮಾತ್ರ. ಎಲ್ಲರಿಗೂ ಬಾಯ್. जॉली जॉली करो जॉली 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 बाबा
बघ टिकल टिकल बोलले. One, two, three. One, two, three, 4, 5, 6, 7, 8, 9, 10. 4. Jadi mana? Jadi mana? Jadi fanda matra. Johnny.